ಮಕ್ಕಳಲ್ಲಿ ನೀರು ಕುಡಿಯುವ ಅಭ್ಯಾಸ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತಿದೆ. ಈ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಮಕ್ಕಳು ಕಡ್ಡಾಯವಾಗಿ ನೀರು ಕುಡಿಯುವ ವ್ಯವಸ್ಥೆಯನ್ನ ಕೆಲವು ಖಾಸಗಿ ಶಾಲೆಗಳು ಜಾರಿಗೆ ತಂದಿದೆ. ವಾಟರ್ ಬೆಲ್ ಎಂದು ಕರೆಯುವ ಈ ಯೋಜನೆಯನ್ನ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಕುಗ್ರಾಮದ ಶಾಲೆಯೊಂದರಲ್ಲಿ ಜಾರಿಗೆ ತಂದಿದೆ. ಈ ಶಾಲೆಯಲ್ಲಿ ಪ್ರತಿ 2 ಗಂಟೆಗೊಮ್ಮೆ ವಾಟರ್ ಬೆಲ್ ಮೊಳಗುತ್ತಿದ್ದು, ಈ ಬೆಲ್ ಆದ ತಕ್ಷಣವೇ ಮಕ್ಕಳು ತಮ್ಮ ವಾಟರ್ ಬಾಟಲ್ಗಳ ನೀರನ್ನ ಕುಡಿಯಬೇಕಿದೆ. ತರಗತಿಯಲ್ಲಿ ಕುಳಿತು ಪಾಠ ಕೇಳುವ ಮಕ್ಕಳು ತಲೆನೋವು, ಹೊಟ್ಟೆನೋವು ಎನ್ನುವ ನೋವನ್ನ ತೋಡಿಕೊಳ್ಳುವುದು ಸಾಮಾನ್ಯವಾಗಿದೆ. ಮನೆಯಿಂದ ಶಾಲೆಗೆ ಬಂದ ಮಕ್ಕಳು ಶಾಲೆಯಲ್ಲಿ ನೀರು ಕುಡಿಯುವುದನ್ನೇ ಮರೆತಿರುವ ಮಕ್ಕಳಿಗೆ ಶಾಲೆಯಲ್ಲೂ ನೀರು ಕುಡಿಸಲು ಕೆಲವು ಖಾಸಗಿ ಶಾಲೆಗಳಲ್ಲಿ ವಾಟರ್ ಬೆಲ್ ಎನ್ನುವ ವಿನೂತನ ಕಾರ್ಯಕ್ರಮವನ್ನ ಆರಂಭಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಅಲಂಕಾರು ಸರ್ಕಾರಿ ಶಾಲೆಯು ಇದೇ ರೀತಿ ವಾಟರ್ ಬೆಲ್ ಕಾರ್ಯಕ್ರಮವನ್ನ ತಮ್ಮ ಶಾಲೆಯಲ್ಲೂ ಅಳವಡಿಸಿಕೊಳ್ಳುವ ಮೂಲಕ ಮಕ್ಕಳಲ್ಲಿ ನೀರು ಕುಡಿಯುವ ಹವ್ಯಾಸ ಬೆಳೆಸುವ ನಿಟ್ಟಿನಲ್ಲಿ ಮುಂದಡಿಯಿಟ್ಟಿದೆ. ರಾಜ್ಯದ ಹಿಂದಿನ ಶಿಕ್ಷಣ ಸಚಿವರಾಗಿದ್ದ ಸುರೇಶ್ ಕುಮಾರ್ ಸರ್ಕಾರಿ ಶಾಲೆಗಳಲ್ಲಿ ವಾಟರ್ ಬೆಲ್ ಎನ್ನುವ ಕಾರ್ಯಕ್ರಮವನ್ನ ಕಡ್ಡಾಯವಾಗಿ ಮಾಡಬೇಕೆನ್ನುವ ಇಂಗಿತವನ್ನ ವ್ಯಕ್ತಪಡಿಸಿದ್ದರಾದರೂ ಆ ಕಾರ್ಯಕ್ರಮ ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಆರಂಭಗೊಂಡಿರಲಿಲ್ಲ. ಆದರೆ ಅಲಂಕಾರಿನ ಈ ಶಾಲೆ ಸಿಬ್ಬಂದಿಗಳು ಮಕ್ಕಳ ಪೋಷಕರೊಂದಿಗೆ ಸೇರಿಕೊಂಡು ವಾಟರ್ ಬೆಲ್ ಕಾರ್ಯಕ್ರಮವನ್ನ ಶಾಲೆಯ ಮಕ್ಕಳ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವ ಮಾದರಿ ಸರ್ಕಾರಿ ಶಾಲೆಯಾಗಿ ಗುರುತಿಸಿಕೊಂಡಿದೆ. ಮಕ್ಕಳಲ್ಲಿ ನಿರ್ಜಲೀಕರಣದ ಸಮಸ್ಯೆ, ಅಪೌಷ್ಟಿಕತೆಯ ಸಮಸ್ಯೆ, ತಲೆ ಸುತ್ತು ಬೀಳುವ ಹೀಗೆ ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿದೆ. ಈ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಮಕ್ಕಳು ಶಾಲೆಯಲ್ಲಿ ನೀರು ಕುಡಿಯದಿರುವುದೇ ಆಗಿದೆ ಎನ್ನುವುದನ್ನ ಅರಿತುಕೊಂಡ ಅಲಂಕಾರು ಶಾಲೆಯಲ್ಲಿ ವಾಟರ್ ಬೆಲ್ ಯೋಜನೆಯನ್ನ ಅಳವಡಿಸಿಕೊಳ್ಳಲಾಗಿದೆ. ಪ್ರತಿದಿನ ಶಾಲಾ ಸಮಯದಲ್ಲಿ ಪ್ರತಿ 2 ಗಂಟೆಗಳಿಗೊಮ್ಮೆ ವಾಟರ್ ಬೆಲ್ ಮೊಳಗಿಸಲಾಗುತ್ತಿದ್ದು, ಆ ಬೆಲ್ ಆದ ತಕ್ಷಣವೇ ಮಕ್ಕಳು ತಮ್ಮ ನೀರಿನ ಬಾಟಲ್ಗಳಿಂದ ನೀರು ಕುಡಿಯಬೇಕಿದೆ. ಆಯಾಯ ವಯೋಮಾನಕ್ಕೆ ತಕ್ಕಂತೆ ನೀರು ಕುಡಿಯಬೇಕೆಂಬ ನಿಯಮದ ಪ್ರಕಾರವೇ ಪ್ರತಿ 2 ಗಂಟೆಗೆ ಇಲ್ಲಿನ ಮಕ್ಕಳು ನೀರು ಕುಡಿಯುತ್ತಾರೆ. ಅಲ್ಲದೆ ನೀರಿಗೆ ಬಳಸುವ ಬಾಟಲ್ಗಳು ಸ್ಟೀಲ್ ಬಾಟಲ್ಗಳೇ ಆಗಿರಬೇಕೆಂದು ಸೂಚನೆಯನ್ನ ನೀಡಲಾಗಿದೆ. ಪ್ಲಾಸ್ಟಿಕ್ ಬಾಟಲ್ಗಳಿಂದ ಮಕ್ಕಳ ಆರೋಗ್ಯದ ಮೇಲೆ ಸಮಸ್ಯೆ ಬೀರುವ ಸಾಧ್ಯತೆ ಇರುವ ಕಾರಣಕ್ಕಾಗಿ ಸ್ಟೀಲ್ ಬಾಟಲ್ಗಳಲ್ಲಿ ನೀರು ತರುವಂತೆ ಶಾಲೆಯ ಸಿಬ್ಬಂದಿಗಳು ಸೂಚಿಸಿದ್ದಾರೆ. ಅಲ್ಲದೆ ಈ ಎಲ್ಲ ಮಕ್ಕಳು ತಮ್ಮ ಮನೆಯಿಂದ ಬಿಸಿ ನೀರನ್ನೇ ಬಾಟಲ್ಗಳಲ್ಲಿ ತುಂಬಿ ತರಬೇಕೆಂಬ ಸೂಚನೆಯನ್ನ ಕೂಡ ನೀಡಲಾಗಿದೆ. ವಾಟರ್ ಬೆಲ್ ಮಕ್ಕಳಲ್ಲಿ ನಿರ್ಜಲೀಕರಣ, ಡಿಹೈಡ್ರೇಷನ್ನಿಂದ ಮಕ್ಕಳಲ್ಲಿ ಆಗುವಂತಹ ತೊಂದರೆಗಳು, ಆರೋಗ್ಯದ ಮೇಲೆ ಬೀರುವಂಥ ಪ್ರಭಾವ ಹೇಗಿರ್ತದೆ, ಮಕ್ಕಳ ಡಿಹೈಡ್ರೇಷನ್ನಿಂದ ಸುಸ್ತಾಗುವಂಥದ್ದು ಮತ್ತು ಅಪೌಷ್ಟಿಕತೆ ಬರೋಂಥದ್ದು, ಇದರಿಂದಾಗಿ 2 ಗಂಟೆಗೊಮ್ಮೆ ನಾವು ಮಕ್ಕಳಿಗೆ ವಾಟರ್ ಬೆಲ್ ಅಂತ ಮಾಡ್ತೇವೆ. ವಾಟರ್ ಬೆಲ್ ಕೊಟ್ಟಾಗ ಎಲ್ಲರೂ ಕಡ್ಡಾಯವಾಗಿ ಮಕ್ಕಳ ವಯೋಮಾನಕ್ಕೆ ಅವರ ಶಕ್ತಿಗೆ ಅನುಸಾರವಾಗಿ ಇಂತಿಷ್ಟು ನೀರು ಕುಡಿಲೇಬೇಕು. ಆಗ ಆರೋಗ್ಯ ವೃದ್ಧಿಸ್ತದೆ. ಹೀಗೆ 68 ರೋಗಗಳಿಗೆ ನೀರೇ ಮೂಲ ಕಾರಣ, ನಿವಾರಣೆ ಆಗ್ತದೆ. ಇವಾಗ ನಾವು ಮಕ್ಕಳಿಗೆ ಯಾಕೆ ನೀರು ಕುಡಿಸಬಾರ್ದು, ಆದರೆ ಬಿಸಿನೀರನ್ನು ಮನೆಯಿಂದನೇ ತರುವಂಥದ್ದು, ಅದು ಪ್ಲಾಸ್ಟಿಕ್ ಬಾಟಲನ್ನು ಬಳಸಬಾರ್ದು ಅನ್ನೋ ಒಂದು ಇದರಿಂದ ಸ್ಟೀಲ್ ಬಾಟಲಲ್ಲೇ ಮಕ್ಕಳು ನೀರು ತರಬೇಕು. ಈಗ ಎಲ್ಲ ಮಕ್ಕಳಲ್ಲಿ ನಮ್ಮ ಮಕ್ಕಳಲ್ಲಿ 100ಕ್ಕೆ 100 ಮಕ್ಕಳಲ್ಲಿ ಸ್ಟೀಲ್ ಬಾಟಲೇ ಉಂಟು. ಅವರು ಮನೆಯಿಂದವೇ ನೀರು ತರ್ತಾರೆ. ಮತ್ತು ನಮ್ಮಲ್ಲಿ ವಾಟರ್ ಪ್ಯೂರಿಫೈಯರ್ ಸಹ ಉಂಟು. ವಾಟರ್ ಪ್ಯೂರಿಫೈಯರ್ಲಿ ಕೂಡ ಬಿಸಿನೀರು ಮತ್ತು ತಣ್ಣೀರು ಬರ್ತದೆ. ಆದರೂ ಮಕ್ಕಳ ಮತ್ತು ಪೋಷಕರ ಮನಸ್ಸಿಗೆ ಬೇಸರ ಆಗಬಾರ್ದು, ಮನೆಯಿಂದ ತರಲಿಕ್ಕೆ ಹೇಳ್ತೇವೆ. ಮಗು ಏನಾದರೂ ಶಾಲೆಗೆ ಬಂದು ಶೀತ ಅಂತಾದರೆ ಎಂಥ ನೀರು ಕುಡಿತೋ ನನ್ನ ಮಗು ಅಂತ ಹೇಳಬಾರ್ದು ಅನ್ನೋ ಕಾರಣಕ್ಕೆ ವಾಟರ್ ಬೆಲ್ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಶಾಲೆಯ ಈ ಯೋಜನೆಗೆ ಶಾಲಾಭಿವೃದ್ಧಿ ಸಮಿತಿಯು ತಮ್ಮ ಸಹಕಾರವನ್ನ ನೀಡುವ ಮೂಲಕ ಮಕ್ಕಳು ಹೆಚ್ಚು ನೀರು ಕುಡಿಯುವಂತೆ ಪ್ರೋತ್ಸಾಹಿಸುತ್ತಿದೆ. ತರಗತಿ ಸಮಯದ ಮಧ್ಯದಲ್ಲೇ ಈ ವಾಟರ್ ಬೆಲ್ ಮೊಳಗಿಸಲಾಗುತ್ತಿದ್ದು, ತರಗತಿಯಲ್ಲಿ ಅಧ್ಯಾಪಕರು ಇರುವ ಕಾರಣಕ್ಕಾಗಿ ಮಕ್ಕಳು ನೀರು ಕುಡಿಯುತ್ತಿದ್ದಾರೆಯೇ ಎನ್ನುವುದನ್ನು ಗಮನಿಸುವ ಕಾರ್ಯವು ಅಧ್ಯಾಪಕರ ಮೇಲಿದೆ ಎನ್ನುತ್ತಾರೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ದಯಾನಂದ್ ಕರ್ಕೇರಾವ್ರು. ಈ ವಾಟರ್ ಬೆಲ್ ಎನ್ನುವಂತಹ ಒಂದು ಹೊಸ ಯೋಜನೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದೆ. ಯಾಕಂತ ಹೇಳಿದರೆ, ಈ ಮಕ್ಕಳು ನೀರನ್ನು ಮನೆಯಿಂದ ತಗೊಂಡು ಬರ್ತಾರೆ, ಅದು ಕುಡಿಯದೆ ವಾಪಸ್ ಹಾಗೆ ಕೊಂಡೋಗ್ತಾರೆ. ಆದ್ದರಿಂದ ಮಕ್ಕಳು ಅತಿ ಹೆಚ್ಚು ನೀರನ್ನು ಕುಡಿಯುವುದರಿಂದ
ಅವರ ಆರೋಗ್ಯಕ್ಕೆ ಅದು ಒಳ್ಳೆಯದಾಗ್ತದೆ. ಮತ್ತು ವೈದ್ಯಕೀಯವಾಗಿ ಹೇಳೋದಂತ ಹೇಳಿದರೆ ಅವರ ಮೆದುಳು ಶಕ್ತಿಗೆ ಬೆಳವಣಿಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರತಕ್ಕಂಥ ಮಾಹಿತಿ. ಆದ್ದರಿಂದ ಎಲ್ಲ ಮಕ್ಕಳು ಕಡ್ಡಾಯವಾಗಿ ನೀರು ಕುಡಿಬೇಕು ಎನ್ನುವಂಥ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ಆ ವಾಟರ್ ಬೆಲ್ ಎನ್ನುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ, ಜನರು ಎಲ್ಲ ಶ್ಲಾಘಿಸ್ತಾರೆ. ಅದನ್ನು ಆ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಸರಿಯಾಗಿ ಮಾಡುವಂಥ ವ್ಯವಸ್ಥೆಯನ್ನು ನಾವು SDMC ಅವರು ಮತ್ತು ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಮಾಡ್ತೇವೆ. ಮನೆಯಿಂದ ಪೋಷಕರು ಮಕ್ಕಳಿಗೆ ಶಾಲೆಯಲ್ಲಿ ನೀರು ಕುಡಿಯಲೆಂದು ವಾಟರ್ ಬಾಟಲ್ನಲ್ಲಿ ತುಂಬಿಸಿಕೊಂಡು ನೀರು ಈ ಹಿಂದೆ ಬೆಳಗ್ಗೆ ಇದ್ದ ರೀತಿಯಲ್ಲಿ ಸಂಜೆ ಮನೆ ತಲುಪುತ್ತಿತ್ತು. ಶಾಲೆಯ ಪಠ್ಯ ಹಾಗೂ ಪಠ್ಯೇತರ ವಿಷಯಗಳಲ್ಲಿ ಬ್ಯುಸಿಯಾಗಿರುವ ವಿದ್ಯಾರ್ಥಿಗಳಿಗೆ ನೀರು ಕುಡಿಯಬೇಕು ಎನ್ನುವುದನ್ನ ಮರೆತು ಹೋಗುತ್ತದೆ. ಆದರೆ ಇದೀಗ ವಾಟರ್ ಬೆಲ್ ಬಾರಿಸಿದ ತಕ್ಷಣ ನೀರು ಕುಡಿಯಬೇಕು ಎನ್ನುವುದನ್ನ ಮನಗಂಡ ವಿದ್ಯಾರ್ಥಿಗಳು ಈ ವ್ಯವಸ್ಥೆಗೀಗ ಸಂಪೂರ್ಣ ಒಗ್ಗಿಕೊಂಡಿದ್ದಾರೆ ಎನ್ನುತ್ತಾಳೆ ಶಾಲೆಯ ವಿದ್ಯಾರ್ಥಿನಿ ಕಲ್ಪಿತಾ. ವಾಟರ್ ಬೆಲ್ ಆದ ನಾವು ಮುಂದೆ ನೀರನ್ನು ಕುಡಿತಿರ್ಲಿಲ್ಲ, ಈಗ ನಮಗೆ ನೀರು ಕುಡಿಬೇಕು ಅಂತ ಮನಸ್ಸಾಗ್ತದೆ. 2 ಗಂಟೆಗೊಮ್ಮೆ ಬೆಲ್ ಹೊಡಿತಾರೆ, ಹೀಗೆ ನಾವು ನೀರು ಕುಡಿತೀವಿ. ಆಹಾರವಿಲ್ಲದೆ ಬದುಕಬಹುದು, ಆದರೆ ನೀರಿಲ್ಲದೆ ಬದುಕುವುದು ಸಾಧ್ಯವಿಲ್ಲ ಎನ್ನುವುದು ಎಲ್ಲರೂ ಒಪ್ಪಿಕೊಳ್ಳುವ ಸತ್ಯವಾಗಿದೆ. ಮನುಷ್ಯ ದೇಹದಲ್ಲಿ ನಿರ್ದಿಷ್ಟ ಪ್ರಮಾಣದ ನೀರಿನ ಅಂಶ ಇಲ್ಲದೆ ಹೋದಲ್ಲಿ ವ್ಯಾಧಿಗಳು ದೇಹದಲ್ಲಿ ಬರೋದು ಸರ್ವೇ ಸಾಮಾನ್ಯ ಎನ್ನುವುದನ್ನ ಅರಿತ ಅಲಂಕಾರಿನ ಈ ಸರ್ಕಾರಿ ಶಾಲೆ ತೆಗೆದುಕೊಂಡ ವಾಟರ್ ಬೆಲ್ ಎನ್ನುವ ಕಾನ್ಸೆಪ್ಟ್ ದೇಶದ ಎಲ್ಲ ಶಾಲೆಗಳಲ್ಲೂ ಜರೂರಾಗಿ ಜಾರಿಯಾಗಬೇಕಿದೆ. ಅನೀಶ್, V4 ನ್ಯೂಸ್, ಪುತ್ತೂರು.